ಅಭಿವೃದ್ಧಿಯ ನೆಪದಲ್ಲಿ ಇನ್ಫೋಸಿಸ್ ಸಂಸ್ಥೆಯು ಮಂಗಳೂರು ಹೊರವಲಯದ ಉಳ್ಳಾಲ ಪಜೀರ್ ಗ್ರಾಮದ 4ನೇ ವಾರ್ಡ್ ಬಳಪದವ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಅಳವಡಿಸಿದ್ದ ಬೀದಿ ದೀಪಗಳನ್ನು ತೆರವುಗೊಳಿಸಿ ಅನ್ಯಾಯ ಎಸಗಿದೆ ಎಂದು ಎಸ್ಡಿಪಿಐ ಕೆಲ ದಿನಗಳ ಹಿಂದೆ ಆರೋಪಿಸಿತ್ತು. ಈ ಹಿನ್ನೆಲೆಯಲ್ಲಿ ನಾಳೆ ಇನ್ಫೋಸಿಸ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯ ಅಶ್ರಫ್ ಕೆ ಸಿರೋಡು ಹೇಳಿಕೆಯನ್ನ ನೀಡಿದರು. ಜಿಲ್ಲಾಧಿಕಾರಿ ಮನವಿ ಮೇರೆಗೆ ಇದೀಗ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದ್ದು ಬರುವ ಜನವರಿ 15ರೊಳಗೆ ಬೀದಿ ದೀಪಗಳನ್ನು ಮತ್ತೆ ಉರಿಸುವ ಇನ್ಫೋಸಿಸ್ ಭರವಸೆಯನ್ನ ನೀಡಿದೆ. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಎಸ್ಡಿಪಿಐ ಸ್ಪಷ್ಟನೆ ನೀಡಿದೆ. ಇನ್ಫೋಸಿಸ್ ಸಂಸ್ಥೆಯ ವಿರುದ್ಧ ನಾಳೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂಬಂಧ ನಿನ್ನೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ. ನಮ್ಮ ಉದ್ದೇಶ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಬೇಕು ಅನ್ನೋ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ಅವರ ಆಹ್ವಾನಿಸಲು ಅವರನ್ನ ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಪ್ರತಿಭಟನೆಯ ಬಿಸಿ ಇದೆಯಲ್ಲ, ಇದು ಇನ್ಫೋಸಿಸ್ ಸಂಸ್ಥೆಯ ಕೇಂದ್ರ ಕಚೇರಿವರೆಗೆ ತಲುಪಿದೆ. ಹಾಗಾಗಿ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಇಮೇಲ್ ಸಂದೇಶವನ್ನು ಕಳಿಸಿದ್ದಾರೆ. ಅದರ ಪ್ರತಿಗಳನ್ನು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಪಂಚಾಯತ್ಗೂ ಕಳಿಸಿದ್ದಾರೆ. ಅಲ್ಲಿ ಅವರು ಹೇಳಿದ್ದಾರೆ, ಜನವರಿ 15 ಮುಂದಿನ ವರ್ಷದ ಒಳಗೆ ನಾವು ಆ ಲೈಟ್ ಅನ್ನು ಉರಿಸ್ತೇವೆ ಮತ್ತು ಅದರ ನಿರ್ವಹಣೆಯನ್ನು ಮಾಡ್ತೇವೆ ಅಂತ. ಹೀಗಾಗಿ ಜಿಲ್ಲಾಧಿಕಾರಿಗಳ ಕೋರಿಕೆಯ ಮೇರೆಗೆ ಜಿಲ್ಲಾಧಿಕಾರಿಗಳು ನಿನ್ನೆ ನಮ್ಮನ್ನ ಕಾಯ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಅಲ್ಲಿ ಹೋದಾಗ್ಲೂ ಅವ್ರು ಸಿಕ್ಕಿದ್ದು ಒಂದು ಆಕಸ್ಮಿಕ ಭೇಟಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ಹೋರಾಟವನ್ನು ಮೆಚ್ಚಿಕೊಂಡು ಹೇಳ್ತಾರೆ, ಸರಿ ಇದು ನಿಜ, ಪಂಚಾಯತಿ ವೆಚ್ಚವನ್ನು ಭರಿಸಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಜಿಲ್ಲಾಧಿಕಾರಿ ವಿನಂತಿ ಮಾಡ್ತಾರೆ, ಅವರು ಒಪ್ಪಿದ್ದಾರೆ 15ನೇ ತಾರೀಕಿಗೆ ಈ ಲೈಟ್ ಅನ್ನು ನಾವು ಉರಿಸ್ತೇವೆ ಅಂತ. ಈ ಕಾರಣಕ್ಕಾಗಿ ನೀವು ಪ್ರತಿಭಟನೆಯನ್ನು ಕೈಬಿಡಿ ಅಂತ. ಈ ಒಂದು ಜಿಲ್ಲಾಧಿಕಾರಿಗಳ ಮನವಿಗೆ ಸ್ಪಂದಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರತಿಭಟನೆಯನ್ನು ಕೈಬಿಟ್ಟಿದೆ. ನಾಳೆ ನಡೀಬೇಕಾಗಿದ್ದಂಥ ಪ್ರತಿಭಟನೆಯನ್ನು ನಾವು ಮುಂದೂಡಿದ್ದೇವೆ. ಜನವರಿ 15ರ ಅವಧಿಯವರೆಗೆ, ಅಂದ್ರೆ ಅನಿರ್ದಿಷ್ಟಾವಧಿಯವರೆಗೆ ಜನವರಿ 15ರಲ್ಲಿ ಉರಿಸುವ ಒಂದು ಭರವಸೆ ನಮಗಿದೆ. ಮತ್ತು ಅಷ್ಟೊಂದು ನಾವು ಸುಲಭವಾಗಿ ಇನ್ಫೋಸಿಸ್ನ ನಂಬಲ್ಲ, ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಹಿಂದೆ ಅವರು ಉಲ್ಲಂಘಿಸಿದ್ದಾರೆ. ಹೀಗಾಗಿ ನಾವು ಈ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದೇವೆ ನಾಳೆ ನಡೆಯುವಂಥದ್ದು. ಜೊತೆಗೆ ಈ ಸಂಬಂಧ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಕಾಂಗ್ರೆಸ್ನ ಅಲ್ಲಿನ ಕೆಲ ಸದಸ್ಯರು ಮಾಡಿದ್ದಾರೆ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ನಮ್ಮ ಹೋರಾಟ ಪಂಚಾಯತ್ ವಿರುದ್ಧ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಪಟ್ಟಿದ್ದಾರೆ. ನಿಜವಾಗ್ಲೂ ಈ ಹೋರಾಟ ಪಂಚಾಯತ್ ವಿರುದ್ಧ ಅಲ್ಲ. ಪಂಚಾಯತ್ ನಮ್ಮ ಜೊತೆ ನಿಲ್ಬೇಕಾಗಿತ್ತು, ನಿಲ್ದಿದ್ರೂ ತೊಂದರೆ ಇಲ್ಲ. ಆದ್ರೆ ವಾರ್ಡಿನ 4 ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಈ ಒಂದು ವಾರ್ಡ್ನ ಸಮಸ್ಯೆ, ಬಳಪದವ ವಾರ್ಡಿನ